ದೈವ ಮತ್ತು ದೇವರು ಮಾತಾಡುವಂತ ತುಳು ಭಾಷೆ ಇವತ್ತು ಆಗಿದೆ. ದೇವರುಗಳು ಮಾತಾಡುವಂತ ಭಾಷೆ ಅದು. ಅದಕ್ಕೆ ಅದರದ ಒಂದು ಇತಿಹಾಸ ಇದೆ, ಅದರ ಒಂದು ಕಲ್ಚರ್ ಇದೆ, ಅಕಾಡೆಮಿ ಇದೆ. ಅದನ್ನು 2ನೇ ದರ್ಜೆ ರಾಜ್ಯ ಭಾಷೆಯಾಗಿ ಘೋಷಣೆ ಮಾಡಬೇಕು. ನೀವು ದೇವ್ರು ಮಾತಾಡಿದ್ರೆ ನಿಮ್ ಜಿಲ್ಲೆಯಲ್ಲೇ ಆಗಾರೆ, ನಮ್ ಜಿಲ್ಲೆಗಳಲ್ಲಿ ದೇವ್ರು ಮಾತಾಡ್ಲಿಲ್ಲಪ್ಪ. ದೇವ್ರು ಮಾತಾಡ್ತಾರಂತೆ ತುಳು ಭಾಷೆನ ಅವ್ರ ಜಿಲ್ಲೆಯಲ್ಲಿ ಮಾತಾಡುವ ಭಾಷೆ ನಮ್ಮಲ್ಲಿ ನೋಡಿ. ಅದು ವಿಸ್ತಾರವಾಗಿ ಅವ್ರು ಹೇಳ್ತಾರೆ, ನಾ 2ನೇ ದರ್ಜೆ ಭಾಷೆಯಾಗಿ ಅದನ್ನು ಘೋಷಣೆ ಮಾಡ್ಲಿ. ಸಭಾಧ್ಯಕ್ಷರೇ, ಫೈನಲ್ ಕನ್ಕ್ಲೂಷನ್ ಅಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ನಮ್ಮ ಊರಿಂದಲೇ ಬಂದಿದ್ದಾರೆ. ಚುನಾವಣೆ ಕೇಳಿದ್ರೆ ನೀವು ಹಬ್ಬಕ್ಕ ಪರವಾಗಿದ್ದೀರಾ, ಟಿಪ್ಪು ಸುಲ್ತಾನ್ ಪರವಾಗಿದ್ದ ಅಂತ ಕೇಂದ್ರ ಮಂತ್ರಿ ನಮ್ಮ ಸರ್ಕಾರ ಇದ್ದಾಗ ನಾವು 50 ಲಕ್ಷ ಇಟ್ಟಿದ್ದೇವೆ ಹಬ್ಬಕ್ಕೋತ್ಸವಕ್ಕೆ. ಈ ಸರ್ಕಾರ ಬಂದು ನಮ್ಮ ಮಂತ್ರಿ ಸುನಿಲ್ ಕುಮಾರ್ ಮಂತ್ರಿ ಬರೇ 10 ಲಕ್ಷ ರೂಪಾಯಿ ಮಾತ್ರ. ನಮ್ಮ ಸರ್ಕಾರ ಇದ್ದಾಗ 8 ಕೋಟಿ ಹಬ್ಬಕ್ಕ ಭವನಿಗೆ ಸ್ಯಾಂಕ್ಷನ್ ಮಾಡಿದೆ. ಅದನ್ನ ಇನ್ನೂ ಕೂಡ ಕೆಲಸ ಮಾಡಲಿಕ್ಕೆ ಇನ್ನೂ ಕೂಡ ಅವರು ಪ್ರಾರಂಭ ಮಾಡಲಿ. ಯಾಕೆ ಇನ್ನು ಎಕ್ಸ್ಟ್ರಾ 2 ಕೋಟಿ ಅವರು ಕೊಡದಿದ್ದ ಕಾರಣ ಅದು ಆ ಕಡೆವಲ್ಲ ಈ ಕಡೆವಲ್ಲ ಪರಿಸ್ಥಿತಿ ಇವತ್ತು ಆಗಿದೆ. ಆದ ಕಾರಣ ಈ ರೀತಿ ಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹುಶಃ ಇವತ್ತು ಇದಕ್ಕೆ ಹೆಚ್ಚಿನ ಒತ್ತು ಕೊಡುವಂತ ಕೆಲಸ ಆಗಬೇಕು. ನಮ್ಮ ಭಾಷೆ ತುಳು ಅಕಾಡೆಮಿ, ಕಂಕಣಿ ಅಕಾಡೆಮಿ, ಕೊಡವ ಅಕಾಡೆಮಿ ಇದಕ್ಕೆಲ್ಲ ಕೂಡ ಹೆಚ್ಚಿನ ಅನುದಾನ ಸರ್ಕಾರ ಕೊಡಬೇಕು. ಮತ್ತು ತುಳು ಭಾಷೆ ನಮ್ಮ ಜಿಲ್ಲೆಯ ದೈವ ಮತ್ತು ದೇವರು ಮಾತಾಡುವಂತ ತುಳು ಭಾಷೆ ಇವತ್ತು ಆಗಿದೆ. ದೇವರುಗಳು ಮಾತಾಡುವಂತ ಭಾಷೆ ಅದು. ಅದಕ್ಕೆ ಅದರದ ಒಂದು ಇತಿಹಾಸ ಇದೆ, ಅದರ ಒಂದು ಕಲ್ಚರ್ ಇದೆ, ಅಕಾಡೆಮಿ ಇದೆ. ಅದನ್ನು 2ನೇ ದರ್ಜೆ ರಾಜ್ಯ ಭಾಷೆಯಾಗಿ ಘೋಷಣೆ ಮಾಡಬೇಕು. ನೀವು ದೇವ್ರು ಮಾತಾಡಿದ್ರೆ ನಿಮ್ ಜಿಲ್ಲೆಯಲ್ಲೇ ಆಗಾರೆ, ನಮ್ ಜಿಲ್ಲೆಗಳಲ್ಲಿ ದೇವ್ರು ಮಾತಾಡ್ಲಿಲ್ಲಪ್ಪ. ದೇವ್ರು ಮಾತಾಡ್ತಾರಂತೆ ತುಳು ಭಾಷೆನ ಅವ್ರ ಜಿಲ್ಲೆಯಲ್ಲಿ ಮಾತಾಡುವ ಭಾಷೆ ನಮ್ಮಲ್ಲಿ ನೋಡಿ. ಅದು ವಿಸ್ತಾರವಾಗಿ ಅವ್ರು ಹೇಳ್ತಾರೆ, ನಾ 2ನೇ ದರ್ಜೆ ಭಾಷೆಯಾಗಿ ಅದನ್ನು ಘೋಷಣೆ ಮಾಡ್ಲಿ. ಅದಕ್ಕೆ ಘೋಷಣೆ ಮಾಡೋ ಬದಲು ನಾವೊಂದು ಅಧ್ಯಯನ ಕಮಿಟಿ ಮಾಡಿದೆ ಅಂತ ಹೇಳಿ. ಏಕೆ ತುಳು ಅಕಾಡೆಮಿ ನಮ್ಮ ಹತ್ರ ಇದೆ, ನಮ್ಮ ಹತ್ರ ಲಿಪಿ ಇದೆ, 2nd PUC ಮತ್ತು 10th ಲಿಪಿಯಲ್ಲಿ ಬರೀತಾರೆ. ಬಹಳಷ್ಟು ಬರಹಗಾರರು ಬರೆದಿದ್ದಾರೆ, ಪೇಪರ್ ಇದೆ, ಸಾಹಿತ್ಯ ಇದೆ. ಇದೆಲ್ಲ ಇದ್ದ ನಂತರ ಅಧ್ಯಯನ ಮಾಡೋ ಅದು ಕೂಡ ನಾವು ಮಾಡೋಣ. ಆದ ಕಾರಣ ತಕ್ಷಣ 2ನೇ ದರ್ಜೆ ಭಾಷೆಯಾಗಿ ಇದನ್ನು ಬಹುಶಃ ಇವತ್ತು ಪರಿಗಣಿಸಬೇಕಂತ ಕೇಳ್ತೇನೆ. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರಕ್ಕೆ ಯಾವುದೇ ವಿಚಾರ ಮಾತಾಡಲಿಕ್ಕಿಲ್ಲ. ಒಂದು ನಿಮಿಷ ಸಭೆ ಸನ್ಮಾನ್ಯ ಅಧ್ಯಕ್ಷರೇ, ಒಂದು ವಿಷಯ ಇಂಟರ್ನ್ಯಾಷನಲ್ ಭಾಷಣ ಮಾಡಿದ್ರೆ ಲೋಕಲ್ ಭಾಷಣ ಮಾಡ್ತಾರ. 5 ಮಿನಿಟ್ಸ್ ಅಲ್ಲಿ ಒಂದು ನಿಮ್ಮ ಗಮನಕ್ಕೆ ಅರ್ಥ ಆಗ್ತದೆ, ನಿಮ್ಮ ಕಷ್ಟಗಳು ಖಂಡಿತವಾಗಿ ಅರ್ಥ ಆಗ್ತದೆ. ಮತ್ತು ಈ ಒಂದು ಜಂಜಾಟದಲ್ಲಿ ನೀವು ಅತ್ಯುತ್ತಮ ಸ್ಪೀಕರ್ ಆಗಿರುವಂತಹ ಒಂದು ಇದೊಂದು ಕೂಡ ಅವಕಾಶ ಕೂಡ ಸಿಕ್ಕುವಂಥದ್ದು. ಈಗ ಪರಿಸ್ಥಿತಿ ಏನಂತ ಹೇಳಿದ್ರೆ, ಈಗ ಸರ್ಕಾರ ಏನು ಕೂಡ ಇವತ್ತು ಮಾಡಲಿಲ್ಲ ಅಂತ ಹೇಳಿಕೊಂಡು ಇವರಿಗೆ ಚುನಾವಣೆ ಬರುವಾಗ ಅಲ್ಲಿ ಪಾಕಿಸ್ತಾನ, ಇಲ್ಲಿ ತಾಲಿಬಾನ, ಇಲ್ಲಿ ಅದು ಇದನ್ನು ಹೇಳುವಂತ ಪರಿಸ್ಥಿತಿ. ಯಾಕೆ ಸಭಾಧ್ಯಕ್ಷ ನಾನು ಕೇಳುದಿಷ್ಟೇ, ತಾಲಿಬಾನಿಗೆ ಬಜೆಟ್ ನಲ್ಲಿ ದುಡ್ಡು ಇಟ್ಟವ್ರು ಯಾರು? ತಾಲಿಬಾನ್ ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿ ನೀವು ತಾಲಿಬಾನ್ಗೆ ದುಡ್ಡು ಕೊಡುದು ಬೇರೆ, ನೀವು ಅಕ್ಕಿ ಕಳಿಸುದು ಬೇರೆ, ಗೋಧಿ ಕಳಿಸುದು ಬೇರೆ, ಚುನಾವಣೆ ಬಂದಾಗ ನಮ್ಮನ್ನು ತೋರಿಸುದು ಬೇರೆ. ಪಾಕಿಸ್ತಾನಕ್ಕೆ ನೀವು ಬಸ್ ಅನ್ನು ಸ್ಟಾರ್ಟ್ ಮಾಡಿದವರು ನೀವ. ಕ್ರಿಕೆಟ್ ಆಡುವಾಗ ನಮ್ಮ ಸರ್ಕಾರ ಕ್ರಿಕೆಟ್ ಆಡಬೇಡಿ. ಈಗ ಪಾಕಿಸ್ತಾನ ಮತ್ತು ಇಂಡಿಯಾ ಟೀಮ್ ಅನ್ನು ದುಬೈ ಕರ್ಕೊಂಡು ಹೋಗಿ BCC ಅವರು ನೀವು ಕ್ರಿಕೆಟ್ ಆಡಿಸಿದ್ ಯಾಕೆ, ಯಾರು ನಿಮ್ಮ ಹತ್ರ ಹೇಳಿದ್ದಾರೆ? ಈಗ ಅಫ್ಘಾನಿಸ್ತಾನ ಕಂದಾವರಿಂದ ಡೆಲ್ಲಿಗೆ ಫ್ಲೈಟ್ ಕೇಳಿದ್ದಾರೆ, ನೀವು ಒಪ್ಪಿಗೆ ಕೊಡ್ತೀರಾ ಅಥವಾ ರದ್ದುಪಡಿಸ್ತೀರಾ? ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಬರದೆ ನಾನು ಓದ್ತಾ ತಗೊಳ್ಳೋದಿಲ್ಲ. ಕಾಂಗ್ರೆಸ್ ಅವರು ಯಾರು ಹೇಳಿಲ್ಲ, ಕನ್ಕ್ಲೂಡ್ ಮಾಡಿ. ತಪ್ಪಂತ ನಾನು ಹೇಳುದಲ್ಲ. ನೀವು ಯಾಕೆ ಚುನಾವಣಾ ಸಂದರ್ಭದಲ್ಲಿ ಇದು ಪಾಕಿಸ್ತಾನದಲ್ಲಿ ನಿಮಗೆ ತೋರಿಸಿ, ಪಾಕಿಸ್ತಾನ ಅಫ್ಘಾನಿಸ್ತಾನ ನಾ ಮಾತಾಡ್ತಾರೆ ವಿಶ್ವಗುರು ಅಂತ ಹೇಳ್ತೀರಿ ಸಭಾಧ್ಯಕ್ಷರೇ. ನಾನು ಒಂದು ಕೇಳ್ತೇನೆ ನಿಮ್ಗೊಂದು ಕೇಳ್ತೇನೆ, ವಿಶ್ವಗುರು ಅಂತ ನಾವು ಮಾತಾಡ್ತೇವೆ. ಇಲ್ಲಿ ಪಾಕಿಸ್ತಾನ ನಮ್ಗೆ ಕಂಡ್ರೆ ಆಗುದಿಲ್ಲ, ತಾಲಿಬಾನ್ ನಮ್ಮ ಪರಮ ದ್ವೇಷಿ, ಚೈನಾ ನಮ್ಮ ದೇಶ ಒಳಗಡೆ ಬಂದಿದೆ, ನೇಪಾಳ ಅವರ ಮ್ಯಾಪ್ ಅನ್ನು ಚೇಂಜ್ ಮಾಡಿದ್ದಾರೆ.